ಬೀದರ್ ಜಿಲ್ಲೆಯ ಔರಾದ ತಾಲೂಕಿನ ಬೇಳಕೋಣೆ ಚೌಧರಿ ಗ್ರಾಮದಲ್ಲಿ ಹೋಳಿ ಹುಣ್ಣಿಮೆಯಿಂದ ಯುಗಾದಿವರೆಗೆ ಸತತ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನೆರವೇರಿತು. ಗ್ರಾಮದ ಬಸವೇಶ್ವರ ಚೌಕ್ ಬಳಿಯಲ್ಲಿ ಜನರು ಜಾತಿ ಧರ್ಮ ಮನೋಭಾವನೆ ಇಲ್ಲದೆ ಎಲ್ಲರೂ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವ ಮೂಲಕ ಸೌಹಾರ್ದಯುತವಾಗಿ ಹಬ್ಬ ಆಚರಿಸಿದರು. 40 ವರ್ಷಗಳಿಂದಲೂ ಈ ಕಾರ್ಯಕ್ರಮ ನಡೆಯುತ್ತಿದ್ದು, ಯುಗಾದಿ ಹಬ್ಬ ಮುಗಿದ 2 ದಿನಗಳಲ್ಲಿ ಕೋಲಾಟ ಕೂಡ ನಡೆಯುತ್ತದೆ. ಮಹಿಳೆಯರು, ಮಕ್ಕಳು, ವೃದ್ಧರು ಎಲ್ಲರೂ ಭಾಗವಹಿಸಿ ನೃತ್ಯ ಮಾಡುವ ಮೂಲಕ ಅದ್ಧೂರಿಯಾಗಿ ಕಾರ್ಯಕ್ರಮ ನಡೆಯುತ್ತದೆ. ಗ್ರಾಮದ ಪ್ರಮುಖರಾದ ವೈಜಿನಾಥ ವಲೆಪುರೆ, ಕರಬಸಪ್ಪ, ದಬಾಳೆ ರಾಜಕುಮಾರ, ಮುಗಟೆ ರಮೇಶ್, ದೇವಕತೆ ಶಿವಪ್ಪ, ಗಂದಗೆ, ರವಿಮಲ್ಲಿಗೆ, ಉಮಾಕಾಂತ ಮುಗಟೆ, ದತ್ತುರೆಡ್ಡಿ, ಬಸವರಾಜ ಮಳಗೆ, ಪರಮೇಶ್ವರ ವಲೆಪುರೆ ನೇತೃತ್ವದಲ್ಲಿ ಕಾರ್ಯಕ್ರಮ ನಡೆಯಿತು. ವರದಿ ಅರವಿಂದ ಮಲ್ಲಿಗೆ.